ವಿಜಯಕುಮಾರ್ ಅವರೇ, ನಮ್ಮ ಹಿಂದೂ ಸಮಾಜದಲ್ಲಿ ರಾಮಾಯಣ ಮತ್ತು ಮಹಾಭಾರತಕ್ಕೆ ಎಷ್ಟು ಪವಿತ್ರತೆಯನ್ನು ಹೊಂದಿದೆ ಮತ್ತು ಅದು ಯಾವ ರೀತಿ ಪೂಜಿಸಲ್ಪಡ್ತಾರೆ? ರಾಮಾಯಣ ಅಂತ ಹೇಳುವಾಗ ನಮ್ಮ ಹಿಂದೂಗಳ ಪವಿತ್ರವಾದ ಒಂದು ಗ್ರಂಥ. ಇದರ ಬಗ್ಗೆ ನಾವು ಯಾವ ಒಂದು ಭಕ್ತಿ ಭಾವ ಇಟ್ಕೊಳ್ಬೇಕಂತ ಹೇಳಿದರೆ, ಈ ರಾಮಾಯಣ ಏನು ಘಟಿಸ್ತದೆ, ರಾಮಾಯಣ ಘಟಿಸುವ ಮೊದಲೇ ಈ ಒಂದು ರಾಮಾಯಣವನ್ನು ಮಹಾಭಾರತ ಮತ್ತು ಇದನ್ನು ಘಟಿಸುವ ಮೊದಲೇ ನಾವು ಈ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗ್ರಂಥವನ್ನು ವಾಲ್ಮೀಕಿ ಮಹರ್ಷಿಗಳೇ ಈ ಒಂದು ಗ್ರಂಥವನ್ನು ಬರೆದರು. ವಾಲ್ಮೀಕಿ ಮಹರ್ಷಿಗಳು ಅವರು ಒಂದು ಹಿಂದಿನ ಅವರ ಜೀವನ ನೋಡಿದರೆ ಒಂದು ಸಾಮಾನ್ಯ ಒಬ್ಬ ಮನುಷ್ಯ ಅವರು. ಆದರೆ ಒಂದು ನಾರದರ ಒಂದು ಭೇಟಿಯಿಂದಾಗಿ, ಅವರ ಸತ್ಸಂಗದಿಂದಾಗಿ ಆ ನಾರದರು ಆ ಮಹರ್ಷಿಗಳಾಗ್ತಾರೆ. ಆ ಮಹರ್ಷಿಗಳು ಆದ ಮೇಲೆ ಅವರು ರಾಮಾಯಣವನ್ನು ಗ್ರಂಥವನ್ನು ಬರೀತಾರೆ. ಆ ರಾಮಾಯಣ ಗ್ರಂಥ ಇವತ್ತು ಕೋಟ್ಯಾಂತರ ಹಿಂದೂಗಳ ಒಂದು ಶ್ರದ್ಧಾ ಭಕ್ತಿಯ ಒಂದು ಗ್ರಂಥ. ಇದನ್ನು ಯಾರೇ ಆಗಲಿ ಇದನ್ನು ಪ್ರಶ್ನಿಸುವಂಥ, ಅಲ್ಲಿ ಯಾರಿಗೂ ಪ್ರಶ್ನಿಸ್ಬೋದು, ಆದರೆ ಅದು ನಿಜವಾದ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸುವಂಥ ಗ್ರಂಥ ಇದು. ಹೌದು. ಯಾವ ರೀತಿ ಒಂದು ಜೀವನ ನಡೆಸಬೇಕು, ಆದರ್ಶ ಜೀವನ ಹೇಗೆ ನಡೆಸಬೇಕು, ಆ ರಾಮನ ಬಗ್ಗೆ ಆದರ್ಶ ಒಬ್ಬ ರಾಜ ಪುರುಷ. ಅವನು ಆದರ್ಶ ರಾಜ ಯಾರಂತ ಕೇಳಿದರೆ ಈಗಲೂ ಕೂಡ ರಾಮ ಅಂತ ಹೇಳ್ತಾರೆ. ಆದರ್ಶ ಒಂದು ರಾಜ್ಯ ವ್ಯವಸ್ಥೆ ಕೇಳಿದರೆ ಅದು ರಾಮ ರಾಜ್ಯ. ಆದರ್ಶ ಪತಿ ಯಾರಂತ ಕೇಳಿದರೆ ಅದು ರಾಮ. ಇವತ್ತೆಲ್ಲರಿಗೂ ಕೋಟ್ಯಾಂತರ ಹಿಂದೂಗಳಿಗೆ ಒಂದು ಶ್ರದ್ಧೆಯ ಒಬ್ಬ ಭಗವಂತ ದೇವತೆ ಅಂತ ಹೇಳಿದರೆ ರಾಮ. ಇವತ್ತು ಆ ರಾಮನ ಒಂದು ಜೀವನ ಚರಿತ್ರೆಯನ್ನು ಆ ರಾಮಾಯಣದಲ್ಲಿ ಬರೆದಿದ್ದಾರೆ. ಇಂಥ ಶ್ರೇಷ್ಠವಾದ ಗ್ರಂಥವನ್ನು ಇವತ್ತು ಪ್ರಶ್ನಿಸ್ತಾರಂತಾದರೆ ಅದು ಒಂದು ರೀತಿಯ ಅದು ಅತಿ ಬುದ್ಧಿಯ ಒಂದು ಅಂತ ಹೇಳ್ಬೋದು. ಓಕೆ, ಈ ವಿಚಾರದಲ್ಲಿ ನಾವು ಮುಂದೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇದೀಗ ಪ್ರೊಫೆಸರ್ ಭಗವಾನ್ ಅವರು ಯಾವ ರೀತಿ ಒಂದು ರಾಮಾಯಣದ ಬಗ್ಗೆ ತಮ್ಮ ಮಾತನ್ನು ಹೇಳಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಒಂದು ಸಣ್ಣ ವಿಡಿಯೋ ತುಣುಕಿದೆ, ಅದನ್ನು ನಾವು ನೋಡ್ಕೊಂಡು ಬರೋಣ. ಅದೇ ರೀತಿ ಇದಕ್ಕೆ ಉಗ್ರಪ್ಪ ಅವರು ಯಾವ ರೀತಿ ಉಗ್ರವಾಗಿ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ವೀಕ್ಷಕರಿಗೆ ತೋರಿಸಲಿಕ್ಕೆ ಕೂಡ ಬಯಸ್ತಾ ಇದ್ದೇವೆ. ಇಲ್ಲ, ನಾನು ರಾಮನ ವಿರುದ್ಧ ನಾನೇನು ಮಾತಾಡಿಲ್ಲ. ಏನನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ನಾನು ಮೂಲ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣದಲ್ಲಿ ಅದಿದ್ದೇನು ನಾನು ಹೇಳ್ತೇನೆ. ಆಮೇಲೆ ಇದನ್ನು ನಿಮಗೆ ಅನುಮಾನ ಏನಾದರೂ ಇದ್ದರೆ ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಅಂತ ಬರೆದಿದ್ದೀನಿ. ಅದು ಈಗ 4ನೇ ಮುದ್ರಣ ಮುಗಿದೋಗಿ 5ನೇ ಮುದ್ರಣ ಬರೋ ಸ್ಥಿತಿಯಲ್ಲಿದೆ. ಅದರಲ್ಲಿ ನಾನೇನು ಹೇಳಿದರೆ ಅದು ಎಲ್ಲಕ್ಕೂ ಆಧಾರ ಇದೆ. ಆಧಾರ ಇಲ್ಲೇ ನಾನು ಯಾವ ಮಾತನ್ನು ಆಡಿಲ್ಲ. ಆದ್ದರಿಂದ ನನ್ನ ಮೇಲೆ ಕೇಸ್ ಹಾಕೋರು ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋರಿದ್ದರೆ ದಯವಿಟ್ಟು ನೀವು ವಾಲ್ಮೀಕಿ ರಾಮಾಯಣ ಓದಿ ಆಮೇಲೆ ಮಾತಾಡಿ. ಇಲ್ಲ, ವಿವಾದ ಅಲ್ಲ. ಅಲ್ಲಿರೋ ಸತ್ಯನ ಹೇಳಿದ್ದೇನೆ. ಸತ್ಯನ ಒಪ್ಕೊಳ್ಳಿಕ್ಕಾಗದೇ ಜನ ವಿವಾದ ಮಾಡ್ತಾಯಿದ್ದಾರೆ. ವಿವಾದ ಏನಿಲ್ಲ, ಎಲ್ಲಕ್ಕೂ ಆಧಾರ ಕೊಟ್ಟಿದ್ದೇನೆ. ನನ್ನ ಪುಸ್ತಕಗಳಲ್ಲಿದೆ, ಶಂಕರಾಚಾರ್ಯನ ಪುಸ್ತಕದಲ್ಲಿದೆ, ಆಮೇಲೆ ರಾಮ ಮಂದಿರಕ್ಕೆ ಬಿಡು ಪುಸ್ತಕದಲ್ಲಿದೆ, ಇನ್ನು ನನ್ನ ಅನ್ವೇಷಣೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿದೆ. ಅದರಲ್ಲೆಲ್ಲ ನೀವು ಅದು ಕಾಣ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ಹೇಳಿಕೆಯಿಂದ ಏನಪ್ಪಾ ಅಂದ್ರೆ, ಒಂದು ಕಡೆ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಿಗೆ ಅಗೌರವ ತೋರ್ತಾ ಇರುವಂತದ್ದು, ಮತ್ತೆ ಏನು ರಾಮಾಯಣದ ಮೇಲೆ ಅಥವಾ ವಾಲ್ಮೀಕಿ ವಿಚಾರಧಾರೆಯಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಸಮಸ್ತ ಜನರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಭಗವಾನ್ರು. ನಾನ್ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಭಗವಾನ್, ರಾಮಾಯಣ ಎಷ್ಟು ಸಾರಿ ಓದಿದ್ಯಪ್ಪ? ಯಾವುದೋ ಒಂದು ಶಂಭೂಕನ ಒಂದು ಪ್ರಕರಣವನ್ನ ಇಟ್ಟುಕೊಂಡು ಮನಸ ಇಚ್ಛೆ ಮಾತಾಡ್ತಾ ಇದೆಯಲ್ಲ. ಸುಮಾರು 7,000 ವರ್ಷಗಳಿಂದ ಬರೆದಿರುವಂತ ರಾಮಾಯಣ 24,000 ಶ್ಲೋಕಗಳಿದ್ದಾವೆ.
500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಇನ್ಫ್ಯಾಕ್ಟ್ ಒಂದು ಕಡೆ ಹೇಳ್ತಾರೆ ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ. ಇಷ್ಟವಾದಂತ ಹೆಂಡತಿ, ತಾಂಬೂಲ, ಸ್ನೇಹಿತ ಮತ್ತು ಭಾರತದ 2 ಕಥೆಗಳು ನಿತ್ಯ ನೂತನವಾಗಿರ್ತವೆ ಅಂತ ಹೇಳಿ. ಇದು ಏನಾದ್ರೂ ಗೊತ್ತಿದೆಯೇನ್ರಿ? ಯಾಕೆ ಮಹಾತ್ಮ ಗಾಂಧೀಜಿ ಗಾಂಧಿ ರಾಜ್ಯ ಬಯಸಲಿಲ್ಲ, ಅವ್ರು ಬಯಸಿದ್ದು ರಾಮರಾಜ್ಯ. ಸಮಾಜಮುಖಿಯಾಗಿರುವಂತ ಸಂದೇಶ ರಾಮಾಯಣದಲ್ಲಿ ಇರೋದ್ರಿಂದ ರಾಮರಾಜ್ಯ ಬಯಸಿದ್ದು. ರಾಮರಾಜ್ಯ ಅಂತ ಹೇಳಿದ್ರೆ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಸಮಾಜ ರಾಮಾಯಣದಲ್ಲಿ ಬಯಸಿರುವಂಥದ್ದು. ಅದು ಮಹರ್ಷಿ ವಾಲ್ಮೀಕಿ ಕೊಟ್ಟಿರುವಂತ ಅದರ ಅರಿವಾದ ಇದೇನಪ್ಪ? ಬಹುಶಃ ಅವರನ್ನ ಕೇಳಿಸ್ಕೊಂಡ್ರೆ ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ಸುಮಾರು 87 ಶ್ಲೋಕಗಳಿದ್ದಾವೆ. ರಾಮ ಮತ್ತೆ ಭರತನ ಮಧ್ಯೆ ಕಾಡಿನಲ್ಲಿ ನಡೆಯುವಂತ ಸಂವಾದ. ಆ ಸಂವಾದದಲ್ಲಿ ರಾಜನೀತಿ ಅಂದ್ರೇನು, ನ್ಯಾಯನೀತಿ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ಅರ್ಥನೀತಿ ಅಂದ್ರೆ ಏನು, ರಾಜ ಅಂದ್ರೇನು, ಮಂತ್ರಿಗಳಂದ್ರೆ ಹೇಗಿರ್ಬೇಕು, ಅಯೋಗ್ಯರು, ಅಪ್ರಾಮಾಣಿಕರು, ಭ್ರಷ್ಟರು, 100 ಜನ ಮಂತ್ರಿಗಳಿದ್ರು ಆ ರಾಜ್ಯ ಉದ್ಧಾರ ಆಗೋದಿಲ್ಲ. ಪ್ರಾಮಾಣಿಕರು, ವಿಚಾರವಂತರು, ವಿಚಕ್ಷಣ ಪ್ರವೃತ್ತಿಯನ್ನ ಇರುವಂತರು 4 ಜನ ಮಂತ್ರಿಗಳಿದ್ರು ಆ ರಾಷ್ಟ್ರ. ಪ್ರೊಫೆಸರ್ ಭಗವಾನ್ ಅವರು ತಮ್ಮದೇ ಆದ ವಿಚಾರದ ಅಟಿಯಲ್ಲಿ ತಾನೇ ಪುಸ್ತಕ ಬರೆದಿದ್ದೇನೆ, ಈ ವಿಚಾರದಲ್ಲಿ ರಾಮಾಯಣದಲ್ಲಿ ಹೀಗಿತ್ತು, ಕನ್ನಡದಲ್ಲಿ ಹೀಗಿತ್ತು, ನಾನು ಮೂಲ ರಾಮಾಯಣ ಓದಿನಂತಕ್ಕ ವಿಚಾರದಲ್ಲಿ ಹೇಳಿದ್ದಾರೆ. ಇದಕ್ಕೆ ಉಗ್ರಪ್ಪನವರು ಉಗ್ರವಾಗಿ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿಜಯಕುಮಾರ್ ಅವರೇ, ಇದೀಗ ತಾವು ಕೇಳಿಸ್ಕೊಂಡ್ರಿ ಪ್ರೊಫೆಸರ್ ಭಗವಾನ್ ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ, ನಾನು ಮೂಲ ಓದಿದೆ, ಕನ್ನಡದಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಇಷ್ಟ ಬಂದಾಗಿ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರಾ? ಹೇಗೆ ರಾಮಾಯಣ ಅಂದಮೇಲೆ ಅದೊಂದು ಮೂಲದಲ್ಲಿ ಹೇಗಿರ್ತದೆ ಅನ್ನತಕ್ಕಂಥದ್ದು ಅವರು ಹೇಗೆ ಅಧ್ಯಯನ ಮಾಡಿಕೊಂಡ್ರು ಅಂತ? ಯಾವಾಗ ನಾವು ನಮ್ಮ ಧರ್ಮವನ್ನು ಮುಖ್ಯವಾಗಿ ಹಿಂದೂ ಧರ್ಮವನ್ನು ಯಾರು ಅವಮಾನ ಮಾಡ್ತಾರೆ, ಧರ್ಮ ಗ್ರಂಥ ಇರ್ಬೋದು, ದೇವರ ಬಗ್ಗೆ ಇರ್ಬೋದು, ಸಾಧು ಸಂತರ ಬಗ್ಗೆ ಇರ್ಬೋದು, ಇದೊಂದು ಈ ಬುದ್ಧಿಜೀವಿಗಳಿಗೆ, ವಿಚಾರವಾದಿಗಳಿಗೆ ಇದೊಂದು ರೀತಿಯಲ್ಲಿ ಹವ್ಯಾಸ ಆಗಿದೆ. ಅದು ಕೇವಲ ನಮ್ಮ ಹಿಂದೂ ಧರ್ಮದ ಸಂದರ್ಭದಲ್ಲಿ ಮಾತ್ರ ಬರ್ತದೆ. ಅದು ಇತರರ ಬಗ್ಗೆ ಅದು ಏನು ಮಾತಾಡೋದಿಲ್ಲ. ಹಾಗಾದರೆ ಇವರು ನಮ್ಮ ಈ ಒಂದು ರಾಮಾಯಣವನ್ನು ಈ ರೀತಿಯಾಗಿ ಬರೆದಿದ್ದಾರೆ ಅಂತ ಹೇಳಿದರೆ ಅದನ್ನು ಕೂಡ ಅವರು ಪ್ರೂಫ್ ತೋರಿಸ್ಬೇಕು. ಅವರು ರಾಮಾಯಣದ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳ ಮೂಲ ರಾಮಾಯಣದಲ್ಲಿ ಇದು ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಆ ಉಲ್ಲೇಖವನ್ನು ಅವರು ತೋರಿಸಬೇಕು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ. ಇವತ್ತು ಇವರು ಒಂದು ಬಾಯಿಗೆ ಬಂದಾಗೆ ಇವತ್ತು ಇವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಇದು ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆಯ ಒಂದು ಭಾವನೆಗೆ ಇವರು ಧಕ್ಕೆ ತರ್ತಾ ಇದ್ದಾರೆ ಅಂತೇಳಿ ನಾವು ಇವತ್ತು ಅವರ ಮೇಲೆ ಈಗಾಗಲೇ ಹೋರಾಟ ಮಾಡಿದ್ದೇವೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಒಂದು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು, ಗೃಹ ಮಂತ್ರಿಗಳಿಗಿರ್ಬೋದು, ಪೊಲೀಸ್ ಮಹಾನಿರ್ದೇಶಕರಿಗೆ ಇರ್ಬೋದು, IGP ಅವರ ತನಕ ಇವತ್ತು ಅವರಿಗೆ ಕೇಸ್ ಮಾಡುವ ಮೂಲಕ ಇವತ್ತು ನಾವೊಂದು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇವರಿಗೆ ಯಾವಾಗ ಜೈಲ ಶಿಕ್ಷೆ ಆಗುವ ತನಕ ನಮ್ಮ ಸಮಿತಿ ಇನ್ನು ಹೋರಾಟ ಮಾಡ್ತದೆ. ಇದು ಇವತ್ತು ನಿನ್ನೆಯಿಂದ ಅಲ್ಲ, ಇದು ನಿರಂತರವಾಗಿ ಇವರಿಗೆ ಒಂದು ಹವ್ಯಾಸ ಆಗಿದೆ. ಕೇವಲ ಹಿಂದೂ ಧರ್ಮದ ಸಂದರ್ಭದಲ್ಲಿ ಮಾತ್ರ ಇವತ್ತು. ಹಾಗಾದ್ರೆ ಇದರ ಬಗ್ಗೆ ಮಾತಾಡ್ಲಿ ಅವರು, ಅದರಲ್ಲಿ ಏನಿದೆ, ಮೂಲದಲ್ಲಿ ಏನಿದೆ ಅಂತೇಳಿ ಅದನ್ನು ಕೂಡ ತೋರಿಸ್ಲಿ ಸಮಾಜಕ್ಕೆ. ಹಾಗಾದರೆ ಸರ್ ವಿಜಯಕುಮಾರ್ ಸರ್, ಈಗ ನಮ್ಮಗಳ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ಒಂದಿಷ್ಟು ಅವಮಾನ ಆಯಿತು ಅಂತ ಆದಾಗ ನಾವು ಏನು ಮಾಡಬೇಕು ನೋಡಿ. ಈಗ ದೇವರ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಂಬಿಕೆಯ ಬಗ್ಗೆ ಇರ್ಬೋದು, ಯಾರಾದರೂ ಕೆಟ್ಟದ್ದು ಮಾತಾಡ್ತಾರಂತ ಆದಾಗ ನಾವು ಕೋಪ ಮಾಡಿಕೊಂಡು ಸುಮ್ಮನಾಗುವಂಥದ್ದು ಒಳ್ಳೆಯದಾ, ಅಥವಾ ಸರ್ ಶಾಂತವಾಗಿ ಸತ್ಯ ಏನು ಅಂತ ಹೇಳಿ ಎಲ್ಲರಿಗೂ ತಿಳಿಸಿಕೊಡುವಂಥದ್ದು ಒಳ್ಳೆಯದಾ? ನೀವು ಹೇಳಿದಾಗ ಈಗ ಪ್ರೊಫೆಸರ್ ಭಗವಾನ್ ಹೇಳಿದ್ರು, ಅದಕ್ಕೆ ಬೇಕಾದಂತಹ ಸಾಕ್ಷಿ ಆಗಲಿ ದಾಖಲೆ ಆಗಲಿ ಏನು ಕೊಟ್ಟಿರುವಂಥದ್ದಲ್ಲ. ಈ ವಿಚಾರವಾಗಿ ನಾನು ವಿಜಯಕುಮಾರ್ ಸರ್ ಮತ್ತೆ ಮಾತಾಡ್ತೀನಿ. ಈಗ ನಮ್ಮ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ನಮ್ಮ ಇವರಿದ್ದಾರೆ, ವಿಜಯಕುಮಾರ್ ರೇವಣ್ಕರ್ ಅವರಿದ್ದಾರೆ. ಈ ಒಂದು ವಿಚಾರದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಆದರೆ ವಿಜಯ್ ರೇವಣ್ಕರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಟಿವಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ನಾವು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಪ್ರೊಫೆಸರ್ ಭಗವಾನ್ ಅವರ ವಿಚಾರವಾಗಿ, ಅವರು ರಾಮಾಯಣದ ವಿಚಾರವಾಗಿ, ದಶರಥನ ವಿಚಾರವಾಗಿ ಬಹಳಷ್ಟು ನಿರಂತರವಾಗಿ ಟೀಕಾಪ್ರಹಾರ ಹೇಳುವುದಕ್ಕಿಂತ ಅತಿರೇಕದ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಸರ್. ಈ ನಿಟ್ಟಿನಲ್ಲಿ ನಿಮ್ಮ ಅಲ್ಲಿಯ ಸ್ಥಳೀಯ ಸಮಿತಿ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ? ಸರ್ ನಮಸ್ತೆ. ನಮ್ಮ ಟಿವಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಮತ್ತೆ
ಏನು ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ಕಾರ. ಸರ್, ಈಗ ಈ ವಿಷಯದ ಸಂದರ್ಭದಲ್ಲಿ ಈಗ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೆ ಹರಿಹರ, ಅಂದ್ರೆ ದಾವಣಗೆರೆ ಜಿಲ್ಲೆ ಅಂದ್ರೆ ಹರಿಹರನು ಅದ್ರ ತಾಲೂಕು ಬರ್ತದೆ. ಓಕೆ. ಈಗ ಅಲ್ಲಿ ಈಗಾಗಲೇ ಒಂದು ದೂರನ್ನ ಈಗ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಓಕೆ. ಒಂದು ದೂರನ್ನ ಈಗಾಗಲೇ ದಿನೇಶ್ ಎಂಬ ಒಬ್ಬ ಕಾರ್ಯಕರ್ತರು BNS 2023 ಕಲಂ 196 ಓಕೆ. ಒಂದು ಮತ್ತೆ ಎ ಈ ಒಂದು ಕಲಂಗನುಸಾರವಾಗಿ ಅವರು ದೂರನ್ನ ಈಗಾಗಲೇ ದಾಖಲಿಸಿದ್ದಾರೆ. ಓಕೆ. ಮತ್ತೆ ಈಗ ದೂರು ದಾಖಲಿಸಿದ ನಂತರ ಈಗ ಅಲ್ಲಿನ ಒಂದು ಠಾಣಾ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಡಿಯೋ ದೃಶ್ಯಾವಳಿಗಳನ್ನ, ಪತ್ರಿಕಾ ಹೇಳಿಕೆಗಳನ್ನ, ಮತ್ತೆ ಪ್ರತ್ಯಕ್ಷ ಏನು ಸಾಕ್ಷಿದಾರರ ವಿವರಗಳನ್ನೆಲ್ಲ ಕೇಳಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಅನೇಕ ಮಾಹಿತಿಗಳನ್ನ ನಾವು ಈಗಾಗಲೇ ಅವರಿಗೆ ಒದಗಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಅಲ್ಲಿನ ಅಧಿಕಾರಿಗಳು ಏನು ಕೇಸ್ ಭಗವಾನ್ ವಿರುದ್ಧ ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅವ್ರು ಎಲ್ಲೇ ಇದ್ರೂ ಸಹ ಅವರನ್ನ ನಾವು ಬಂಧನ ಮಾಡಿ ಅಂದ್ರೆ ವಿಚಾರಣೆ ಮಾಡ್ತೇವೆ. ಮತ್ತೆ ಅವರು ತಪ್ಪಿತಸ್ಥರಂತ ಕಂಡು ಬಂದ್ರೆ ನಾವು ಕೂಡಲೇ ಅವರನ್ನ ಬಂಧಿಸುವಂತ ಒಂದು ಕ್ರಮವನ್ನ ಕೈಗೊಳ್ತೇವೆ ಅಂತಾನೆ ಹೇಳಿದ್ದಾರೆ. ಮತ್ತೆ ಈಗಾಗಲೇ ಇದ್ರ ಬಗ್ಗೆ ನಾವು ಇದು ದಾವಣಗೆರೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಹರಪನಹಳ್ಳಿ ಸುತ್ತಮುತ್ತ ಎಲ್ಲ ತಾಲೂಕಿನಿಂದ ಇದ್ರ ಮೇಲೆ ಒಂದು ಒತ್ತಡವನ್ನ ಹೇರುವಂತ ಪ್ರಯತ್ನ ಈಗಾಗಲೇ ಆಗ್ತಾ ಇದೆ. ಮತ್ತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕ್ರೋಶ ಅಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಅಂದ್ರೆ ಒಂದು 2 ದಿನದಲ್ಲಿ ಇದ್ರ ಮೇಲೆ ಯಾವುದೇ ಕಠಿಣ ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಒಂದು ದೊಡ್ಡ ಉಗ್ರವಾದ ಪ್ರತಿಭಟನೆಯನ್ನು ಅಲ್ಲಿ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈಗ ನಾವು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ ಸರ್ ಈಗಾಗಲೇ. ರೇವಣ್ಕ ಅವರೇ, ಇದೀಗ ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಪುಣ್ಯಾತ್ಮರ ಕಾರ್ಯಕ್ರಮದಲ್ಲೇ ಅವರು ಈ ರೀತಿಯ ಒಂದು ಹಿಂದೂ ಸಮಾಜದ ಒಂದು ಪವಿತ್ರ ಗ್ರಂಥವನ್ನ ಅವಹೇಳನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವತ್ತೂ ಅಂತ ಚಿಂತನೆಗಳಿಂದ ಇರಲಿಲ್ಲ ಅಲ್ವಾ? ಇವರು ಯಾಕೆ ಅಂತ ಒಂದು ವೇದಿಕೆಗಳನ್ನ ಇದಕ್ಕೆ ಬಳಸಿಕೊಳ್ತಾರೆ ಅಂತ? ಸರ್, ಈಗಾಗಲೇ ಇದು ಮೊದಲನೇದಲ್ಲ. ಈಗಾಗಲೇ ಈ ಹಿಂದೆ ಒಮ್ಮೆ ಈ ರೀತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ಸಭಾಭವನದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಈ ರೀತಿಯನ್ನ ಹೇಳಿಕೆ ಅವರು ಕೊಟ್ಟಿದ್ದಾರೆ. ಆಗ್ಲೂ ಸಹ ನಾವು ಇದ್ರ ಮೇಲೆ ಒಂದು ಖಂಡನೆಯನ್ನು ಸಹ ಮಾಡಿದ್ವಿ. ಮತ್ತೆ ಅಲ್ಲಿ ದೂರನ್ನು ಸಹ ದಾಖಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಕೊನೆಯಲ್ಲಿ ಒಂದು ಸುಮೋಟೋ ಕೇಸನ್ನ ಸಹ ಅಲ್ಲಿಯ ಒಂದು ಠಾಣೆಯಲ್ಲಿ ಅವರು ದಾಖಲಿಸಿದ್ರು. ಅದ್ರ ಮೇಲೆ ಎಷ್ಟು ಕಾನೂನು ಕ್ರಮವನ್ನ ಕೈಗೊಂಡ್ರು ಅದು ನಮಗೆ ಗೊತ್ತಾಗ್ಲಿಲ್ಲ, ಯಾವ್ದು ಮಾಹಿತಿ ಅವ್ರು ಕೊಡ್ಲಿಲ್ಲ. ಆದ್ರೆ ಈ ಸಲ ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸಬಾರದು, ಇದ್ರ ಮೇಲೆ ಒಂದು ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ದುರ್ದೈವ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಒಂದು ಮಹಾನ್ ವ್ಯಕ್ತಿಯ ಸಭಾಂಗಣದಲ್ಲಿ ಈ ವಿಷಯದ ಮೇಲೆ ಅವರು ಮಾತಾಡ್ತಾ ಇರೋದು ಅತ್ಯಂತ ಖಂಡನೆ ಇದೆ. ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿದ್ದೇವೆ. ಯಾರು ಈ ಆಯೋಜಕರು ಅವರನ್ನ ಪುನಃ ಕರೆಸ್ತಾ ಇದ್ದಾರೆ, ಅವ್ರ ಮೇಲೂ ಸಹ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತಾನೂ ಸಹ ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಆ ದೃಷ್ಟಿಯಲ್ಲೂ ಸಹ ಈಗ ಪ್ರಯತ್ನ ಆಗ್ತಾ ಇದೆ. ಸರಿ ಸರ್, ಈ ಬಾರಿಯ ಅಂದ್ರೆ ಈ ಹಿಂದೆ ಹಲವು ಬಾರಿ ಹೇಳಿದರೆ ನೀವು ಕೇಸು ದಾಖಲು ಮಾಡಿದೀವಿ, ಪ್ರತಿಭಟನೆ ಆಗಿದೆ. ಈ ಬಾರಿ ಈ ಒಂದು ಹೋರಾಟವನ್ನ ಅವರೊಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗುವಂತ ಎಲ್ಲ ಸಿದ್ಧತೆಗಳಾಗ್ತಾ ಇದೆಯಾ ಸರ್ ಸಮಿತಿಯಿಂದ? ಸರ್, ಖಂಡಿತ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟ ಅನೇಕ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಿದ್ದೇವೆ. ನಿನ್ನೆಯೂ ಸಹ ಯಾರು ದೂರುದಾರಿದ್ದಾರೆ ಅವರನ್ನ ಕರೆಸಿ ಅವರ ಒಂದು ವಿಚಾರಣೆನೂ ಮಾಡಿದ್ದಾರೆ. ಮತ್ತೆ ಅಲ್ಲಿ ಏನು ಅವರು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು, ಅಲ್ಲಿಯೂ ಸಹ ಒಂದು ಸ್ಪಾಟ್ ಮಹರ್ಜರ್ ಅನ್ನು ಸಹ ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಇವತ್ತು ಏನು ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಒದಗಿಸಿದ್ದೇವೆ. ಮತ್ತೆ ಇದು ಎಲ್ಲ ಪತ್ರಿಕೆಯಲ್ಲಿ ಇವತ್ತು ರಾಜ್ಯದ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಇದು ಪ್ರಸಾರ ಆಗಿದೆ. ಅಂದ್ರೆ ಇದೊಂದು ದೊಡ್ಡ ಎವಿಡೆನ್ಸ್ ಇದೆ. ಮತ್ತೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ, ನಾನು ಈ ರೀತಿ ಹೇಳಿಕೆ ಕೊಟ್ಟಿದ್ದೇನೆ, ಮತ್ತೆ ಒಂದೊಮ್ಮೆ ಯಾರಿಗಾದ್ರೂ ಇದ್ರ ಮೇಲೆ ಏನೋ ಮಾಡ್ಕೊಳಕ್ಕಿದ್ರು ನೀವು ಮಾಡ್ಕೊಳ್ಳಿ ಅಂದ್ರೆ ಈ ರೀತಿ ಒಂದು ಓಪನ್ ಚಾಲೆಂಜು ಸಹ ಅವರು ಕೊಟ್ಟಿರುವಂತದ್ದು. ಹಾಗಾಗಿ ಇದ್ರ ಹಿಂದೆ ಈಗ ಅನೇಕ ವಕೀಲರು ನಮಗೆ ಕಾನೂನಾತ್ಮಕವಾಗಿಯೂ ಸಹ ಗೈಡ್ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ಒಂದು ನೀವು ಹೇಳಿದಾಗೆ ಒಂದು ತಾರ್ಕಿಕ ಅಂತ್ಯ, ಅಂದ್ರೆ ಇದೊಂದು ಎಚ್ಚರಿಕೆ ಪಾಠ ಆಗ್ಬೇಕು. ನಾಳೆ ಯಾವುದೇ ಕಾರಣಕ್ಕೂ ಅವ್ರು ಇಂತಹ ಹೇಳಿಕೆ, ಇವರಲ್ಲ ಯಾವುದೇ ಈ ರೀತಿ ಹೇಳಿಕೆಯನ್ನ ಯಾರೂ ಸಹ ಹಿಂದೂ ಧರ್ಮ, ಹಿಂದೂ ದೇವತೆಗಳು, ಸಂಸ್ಕೃತಿಯ ಪರವಾಗಿ ವಿರುದ್ಧವಾಗಿ ಹೇಳಿಕೆ ಕೊಡಬಾರದು ಅಂತ ಹೇಳಿ ನಮ್ಮ
ಒಂದು ಹೋರಾಟ ಇದೆ ಸರ್. ಅದೇ ರೇವಣ್ಕರ್ ಅವರೇ, ನಾನು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೆವು, ನಮ್ಮ ಸಂವಿಧಾನದಲ್ಲಿ ಎಲ್ಲ ವಿಚಾರ ಧರ್ಮಗ್ರಂಥಗಳ ಪರವಾಗಿ ಏನು ಅವರೊಂದು ಸ್ವಾತಂತ್ರ್ಯ ಇದೆ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಆದರೆ ಅತಿರೇಕದ ವರ್ತನೆ ಕೇವಲ ಹಿಂದೂ ಧರ್ಮ ಗ್ರಂಥಗಳಿಗೆ ಮಾತ್ರ ಇವರು ಮೀಸಲಿಟ್ಟು ಮಾತಾಡ್ತಾ ಇದ್ದಾರಲ್ಲ. ಇತರ ಧರ್ಮಗ್ರಂಥಗಳ ಬಗ್ಗೆ ನಾವು ಉಲ್ಲೇಖ ಮಾಡುವಾಗ ಬಹಳಷ್ಟು ಹಿಂಜರಿಕೆಯನ್ನು ಪಡ್ತಾರೆ. ನಾವು ಯಾವುದೇ ರೀತಿಯ ತುಲನೆ ಮಾಡ್ತಾ ಇಲ್ಲ. ಅಂದರೆ ಹಿಂದೂಗಳು ಈ ಬಗ್ಗೆ ಸೌಮ್ಯವಾದಂಥ ನಿಲುವನ್ನು ತೋರಿಸ್ತಾ ಇದ್ದಾರಾ? ಸರ್, ಇದು ಒಂದು ಹಿಂದೂ ಸಮಾಜದ ಒಂದು ದೊಡ್ಡ ದುರ್ದೈವ ಇದೆ. ಆದ್ರೆ ಇವತ್ತು ಈಗಾಗಲೇ ಸೌಮ್ಯವಾದ ನಿಲುವು ಅಂತಲ್ಲ, ಈಗಾಗಲೇ ಬಹಳಷ್ಟು ಪ್ರಕರಣಗಳಲ್ಲಿ ನಾವೊಂದು ವಿಚಾರ ಯಾಕೆ ಹೇಳಿದೆ ಅಂದ್ರೆ, ಒಂದು ನಾನು ಈಗಲೇ ಚರ್ಚೆ ಮಾಡ್ತಾ ಇದ್ದೆ, ಒಂದು ರಾಮನ ಒಂದು ಮಂದಿರವನ್ನು ಕಟ್ಟುವಾಗ ಕೋಟ್ಯಾಂತರ ಜನರು ಸೇರುವಾಗ, ಒಂದು ಸಮಿತಿಯಾಗ್ಲಿ ಯಾರಾದ್ರಾಗ್ಲಿ ಹೋರಾಟ ಮಾಡುವಾಗ ಒಂದು ಲಕ್ಷಾಂತರ ಜನರಾದ್ರೂ ತಮ್ಮ ಒಗ್ಗಟ್ಟು ಪ್ರದರ್ಶಿಸಬೇಕಲ್ಲ, ಆ ವಿಚಾರದಲ್ಲಿ ನಾ ಹೇಳಿದೆ. ಈಗಾಗಲೇ ಇದ್ರ ಬಗ್ಗೆ ಒಂದು ನೀವು ಹೇಳಿದಾಗೆ ಜಾಗೃತಿ ಕಡಿಮೆ ಇದೆ. ಎರಡನೇದಾಗಿ ಇವತ್ತು ಏನು ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ದೇವತೆಗಳ ಬಗ್ಗೆ ಒಂದು ಸರಿಯಾದ ಮಾರ್ಗದರ್ಶನ ಅಥವಾ ಮಾಹಿತಿ ಕೊರತೆ ಇರೋದ್ರಿಂದ ಎಷ್ಟೋ ಜನ ಈ ರೀತಿ ಅವ್ರು ಮಾತಾಡಿದ್ದೆ ಸತ್ಯ ಅನ್ನೋ ರೀತಿಯಲ್ಲೂ ಸಹ ತಿಳ್ಕೊಂಡಿದ್ದಿದೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಕೂಲಂಕುಷವಾದಂತಹ ಒಂದು ಏನು ವಿಚಾರ ಇದೆ ಅದನ್ನು ಪ್ರಚಾರ ಮಾಡುವ ದೃಷ್ಟಿಯಿಂದನೂ ಸಮಿತಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡ್ತಾ ಇದೆ, ಪ್ರಯತ್ನ. ಯಾಕಂದ್ರೆ ಈ ಹಿಂದೆ ಇದ್ರ ಬಗ್ಗೆ ನಾವು ನೋಡುವಾಗ ಬಹಳಷ್ಟು ಜನ ಮುಂದೆ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಒಂದು ಏನು ಇದೆಲ್ಲ ಘಟನೆಗಳಾಗ್ತಾ ಇದೆ ಇದನ್ನ ಒಂದು ರಿಯಾಕ್ಟ್ ಮಾಡುವಂತದ್ದು ಅಥವಾ ಒಂದು ಆಕ್ರೋಶ, ಇದಕ್ಕೆ ಏನಾದ್ರೂ ಮಾಡಬೇಕು ಈ ರೀತಿ. ಈಗಾಗಲೇ ನಂಜನಗೂಡು, ಮೈಸೂರು ಜಿಲ್ಲೆ ನಂಜನಗೂಡಲ್ಲೂ ಸಹ ಹಿಂದೂ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಈಗಾಗಲೇ ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ರ ಬಗ್ಗೆ ತುಂಬಾ ದೊಡ್ಡ ಆಕ್ರೋಶ ಇವತ್ತು ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇದೊಂದು ಒಂದು ಸಂಘಟನೆ ಬಲ ಅಂದ್ರೆ ಒಂದು ಹಿಂದೂ ಸಮಾಜ ಇವತ್ತು ಜಾಗೃತ ಆಗ್ತಾ ಇದೆ, ಇದನ್ನ ಸಹಿಸ್ತಾ ಇಲ್ಲ. ಇದೆಲ್ಲ ಅದಕ್ಕೊಂದು ಏನು ನಾವು ಸಾಕ್ಷಿ ಅಂತ ಹೇಳ್ಬೋದು ಎಲ್ಲ ಬೆಳವಣಿಗೆ. ಸರಿ ವಿಜಯ್ ರೇವಣ್ಕರ್ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮತ್ತು ನಮ್ಮ ಟಿವಿಯ ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.